ನಮಸ್ಕಾರ ವೀಕ್ಷಕರೇ. ಮಂಗಳೂರಿನಲ್ಲಿ ಪುಂಡರ ಧಾಷ್ಟ್ರ್ಯ ಮತ್ತು ಅಟ್ಟಹಾಸ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ, ಖುದ್ದಾಗಿ ಕಾನೂನು ರಕ್ಷಣೆ ಮಾಡೋ ಖಾಕಿ ಪಡೆಗೆ ಈಗ ರಕ್ಷಣೆಯಿಲ್ಲದಂತಾಗಿದೆ. ಹೌದು, ಉರ್ವಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ತಡರಾತ್ರಿ 2 ಗಂಟೆಗೆ ಡ್ಯೂಟಿಯಲ್ಲಿದ್ದ ಕಾನ್ಸ್ಟೇಬಲ್ ಮೇಲೆ ಸಿಮೆಂಟ್ ಶೀಟ್ನಿಂದ ಭೀಕರವಾಗಿ ಹಲ್ಲೆ ನಡೆಸಿರೋ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಈ ಇಡೀ ಭೀಕರ ದೃಶ್ಯ ಅಕ್ಕಪಕ್ಕದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಲೈವ್ ಆಗಿ ರೆಕಾರ್ಡ್ ಆಗಿದೆ. ಏನಿದು ಘಟನೆ? ಕಮಿಷನರ್ ಹೇಳಿದ್ದೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಘಟನೆ ನಡೆದಿರೋದು ಮಂಗಳೂರಿನ ಉರ್ವಾ ಕೋಡಿಕಲ್ನ ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿ ಹತ್ತಿರ. ಭಾನುವಾರ ಮುಂಜಾನೆ 2 ಗಂಟೆಗೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ನೈಟ್ ಬೀಟ್ನಲ್ಲಿದ್ರು. ಈ ವೇಳೆ ಅನುಮಾನಾಸ್ಪದವಾಗಿ ಒಂದು ಸ್ಕೂಟರ್ ಫುಲ್ ಸ್ಪೀಡ್ನಲ್ಲಿ ಬಂದಿದೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಗಾಡಿ ನಿಲ್ಲಿಸೋಕೆ ಸನ್ನೆ ಮಾಡಿದ್ರೂ ಆ ಪುಂಡರು ಬೈಕ್ ನಿಲ್ಲಿಸದೆ ಝೂಮ್ ಅಂತ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅಲ್ಲಿಂದ ಓಡಿ ಹೋಗಿದ್ದ ಆ ಕಿಡಿಬೇಡಿಗಳು ಸ್ವಲ್ಪ ಸಮಯದಲ್ಲೇ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕೈಲಿದ್ದ ಸಿಮೆಂಟ್ ಶೀಟ್ ತುಂಡಿನಿಂದ ಡ್ಯೂಟಿಯಲ್ಲಿದ್ದ ಕಾನ್ಸ್ಟೇಬಲ್ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಕಾನ್ಸ್ಟೇಬಲ್ ಅವರು ಏಟಿನಿಂದ ತಪ್ಪಿಸಿಕೊಳ್ಳೋಕೆ ಬಾಗಿದ್ರೂ ಕೂಡ ಸಿಮೆಂಟ್ ಶೀಟ್ ಅವರ ತಲೆಗೆ ನೇರವಾಗಿ ತಗಲಿದೆ. ಸದ್ಯ ಕಾನ್ಸ್ಟೇಬಲ್ ತಲೆಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಖಾಕಿ ಪಡೆ ಮೇಲೆಯೇ ನಡೆದಿರೋ ಈ ಅಟ್ಯಾಕ್ ಮಂಗಳೂರು ನಗರವನ್ನೇ ಬೆಚ್ಚಿಬೀಳಿಸಿದೆ. ಸದ್ಯ ಉರ್ವಾ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಸಿಸಿಟಿವಿ ಫೂಟೇಜ್ ಆಧರಿಸಿ ಆರೋಪಿಗಳನ್ನ ಲಾಕ್ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸರ್ಕಾರಿ ನೌಕರರ ಮೇಲೆ, ಅದರಲ್ಲೂ ಪೊಲೀಸರ ಮೇಲೆಯೇ ಇಷ್ಟೊಂದು ಧೈರ್ಯದಿಂದ ಅಟ್ಯಾಕ್ ಮಾಡಿರೋ ಈ ಪುಂಡರಿಗೆ ಪೊಲೀಸರು ಯಾವ ರೀತಿ ಮದ್ದರೆಯಬೇಕು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ.